ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಣ್ಣಿನ ಸೊಗಡು ಊರೆಲ್ಲ ಪಸರಿಸಬೇಕು, ರೈತರ ಯಶೋಗಾಥೆ ಪ್ರತಿಯೊಬ್ಬರ ಮನಸ್ಸನ್ನ ಮುಟ್ಟಬೇಕು, ಕೃಷಿಯ ಬಗೆಗಿನ ವಿಚಾರಧಾರೆಗಳು ಪ್ರತಿಯೊಬ್ಬರಿಗೂ ಕೂಡ ತಿಳಿಬೇಕು ಅನ್ನುವಂಥ ಉದ್ದೇಶದಿಂದಾಗಿ ನಮ್ಮ ಪುತ್ತೂರಿನ ಮಣ್ಣಿನಲ್ಲಿ ಇದೀಗ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಹಾಗೇನೆ ಸಸ್ಯ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂಥ 10 ಸ್ಟಾಲ್ಗಳು ತೆರೆದುಕೊಂಡಿದೆ. ಕೃಷಿಗೆ ಅನುಕೂಲವಾಗುವಂಥ ಸ್ಟಾಲ್ಗಳು ಕೂಡ ತೆರೆದುಕೊಂಡಿದೆ. ಹೇಗಿದೆ ನಮ್ಮ ಪುತ್ತೂರಿನ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ದೇವಮಾರು ಗದ್ದೆಯಲ್ಲಿ ನಡೀತಾ ಇರುವಂತಹ ಸಸ್ಯ ಮೇಳ ಹಾಗೇನೆ ಕೃಷಿ ಜಾತಿಯ ಸಂಭ್ರಮ ನೋಡ್ಕೊಂಡು ಬರೋಣ ಬನ್ನಿ. ಕೃಷಿ ಮೇಳ ಸಸ್ಯ ಜಾತ್ರೆಯಲ್ಲಿ ನಮ್ಮ ಪುತ್ತೂರಿನ ಹೆಮ್ಮೆಯ ಸಂಸ್ಥೆಯಾಗಿರುವಂತಹ ಅರಿವು ಸಂಸ್ಥೆಯ ಸ್ಟಾಲ್ ಅನ್ನ ಕೂಡ ನೋಡಬಹುದು. ಅರಿವು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ನಮ್ಮ ಸ್ಥಳೀಯ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಒದಗಿಸಿಕೊಡುವಂತಹ ಪ್ರಮುಖವಾಗಿರುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಸಾವಯವ ಉತ್ಪನ್ನಗಳು ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ. ಈ ಸ್ಟಾಲ್ ನಲ್ಲಿ ಯಾವೆಲ್ಲ ಉತ್ಪನ್ನಗಳು ನಮಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿಯ ಚೈತ್ರ ಅವರಿದ್ದಾರೆ, ಅವ್ರ ಹತ್ರ ಕೇಳೋಣ. ನಮಸ್ತೆ. ನಮಸ್ತೆ. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ? ತೊಂದರೆ ಇಲ್ಲ, ಫಸ್ಟ್ ಡೇ ಬಟ್ ಚೆನ್ನಾಗಿದೆ ರೆಸ್ಪಾನ್ಸ್, ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾಹಿ ಅವರ ಅವಳಕ್ಕಿ ಹಪ್ಪಳ ಸಿಗುತ್ತೆ, ಅಂದ್ರೆ ಬೇರೆ ಎಲ್ಲೂ ಇರುವುದಿಲ್ಲ, ಇದು ಅವಳಕ್ಕಿಯಿಂದ ರೆಡಿ ಮಾಡಿದ್ದಾರೆ. ಇದನ್ನ ಜಾಕ್ ಫ್ರೂಟ್ ಪಾಪಡ್ ಇದೆ, ಆಮೇಲೆ ಜೋಳದ ಹಿಟ್ಟು ಮತ್ತೆ ರಾಗಿ ಹಿಟ್ಟು, ಗೋಧಿ ಹುಡಿ, ಹಾಗೆ ಮಸಾಲ ಐಟಮ್ಸ್ ಇದೆ, ನಿತ್ಯ ಅವ್ರದ್ದು ಕುಕೀಸ್ ಇದೆ, ದೋಸಾ ಮಿಕ್ಸ್ ಇದೆ, ಚಪಾತಿ ಇದೆ, ಅರಿಶಿನ ಪೌಡರ್, ಹೆಲ್ತ್ ಡ್ರಿಂಕ್ ಮಿಕ್ಸ್, ಮತ್ತೆ ಫ್ಲಾಕ್ಸ್ ಸೀಡ್ ಇದೆ, ಕೊಕೊನೆಟ್ ಆಯಿಲ್ ಇದೆ, ಕಡಲೆ ಎಣ್ಣೆ ಇದೆ, ಮತ್ತು ಮಧುಮಾಕ್ಷಿಕ ಅವ್ರದ್ದು ಹನಿಯಿಂದ ಹಾಗೆ ಜಾಕ್ ಫ್ರೂಟ್ ಸೀಡ್ಸ್ ಪೌಡರಿಂದ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿರುವಂಥದ್ದು ಇದೆ. ಹಾಗೆ ಗೊಬ್ಬರ ಇರುವಂಥದ್ದು ಗೊಬ್ಬರ ಐಟಮ್ಸ್ ಇದೆ, ಲಿಕ್ವಿಡ್ ಗೊಬ್ಬರ, ಹಾಗೆ ವರ್ಮಿ ಕಂಪೋಸ್ಟ್, ಮತ್ತು ಪಿನಾಯ್ಲ್, ಆಮೇಲೆ ಈ ಆಕ್ಸೆಸರೀಸ್ ಎಲ್ಲ ಇದೆ, ಹೇರ್ ಬ್ಯಾಂಡ್, ಆಮೇಲೆ ಮೌತ್ ವಾಶ್ ಇದೆ, ಫೇಸ್ ವಾಶ್, ಈ ಥರ ಸೋಪ್ ಆಯಿಲ್ಗಳಿದೆ, ಹರ್ಬಲ್ ಸೋಪುಗಳು ಮತ್ತು ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳು, ಹಾಗೆ ವರ್ಜಿನ್ ಕೊಕೊನೆಟ್ ಆಯಿಲ್, ವಾಟರು, ಈ ಥರ ಎಲ್ಲ, ಮತ್ತು ಚಾಕ್ಲೇಟ್ ಇದೆ, ಮೌತ್ ಫ್ರೆಶ್ನರ್ ಇದೆ. ಓಕೆ, ಸಸ್ಯ ಜಾತ್ರೆಗೆ ಬಂದರು ಅಂತ ಹೇಳಿದ್ರೆ ಇಲ್ಲಿಂದ ತಗೊಳ್ಬಹುದು. ಇಲ್ಲಿ ಅಲ್ಲದೆ ನಮಗೆ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು? ನಮ್ಮ ಔಟ್ಲೆಟ್ ಇಲ್ಲೇ ಇರುವಂಥದ್ದು APMC ರೋಡ್ನಲ್ಲಿ ಸಿಟಿ ಹಾಸ್ಪಿಟಲ್ನ ಮುಂದೆ ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್ ಅಂತ ಇದೆ, ಅದರಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಅರಿವು ಎಂಟರ್ಪ್ರೈಸಸ್ ಅಂತ ಇದೆ. ನೀವು ಅಲ್ಲಿಗೆ ವಿಸಿಟ್ ಆದರೆ ನಿಮಗೆ ಯಾವುದೇ ರೀತಿಯ ಪ್ರಾಡಕ್ಟ್ಗಳಾಗಿದ್ದರೂ ಸಹ ನಾವು ಅದನ್ನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೇವೆ, ಅಥವಾ ನಮ್ಮಲ್ಲಿ ಇರದಿದ್ದರೆ ನಿಮ್ಮ ಮನೆಗೆ ತಲುಪಿಸೋ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಹಾಗೆಯೇ ಗಿಡಗಳದ್ದು ಮತ್ತು ಬೇರೆ ಈ ಎಲ್ಲ ಕಡೆ ಸಿಗದೇ ಇರುವಂಥದ್ದು ಕೆಲವೊಂದು ಪ್ರಾಡಕ್ಟ್ಗಳಿರ್ತದೆ, ಪ್ಯೂರ್ ಘೀ ಆಗಿರ್ಬೋದು, ಅಥವಾ ಕಾಡಿಗೆ ಮತ್ತು ಅರಶಿನ, ಇಂಥದ್ದೆಲ್ಲ ಪ್ಯೂರ್ ಆಗಿರುವಂಥದ್ದೇ ನಮಗೆ ಬೇಕು ಅಂತ ಹೇಳಿ ಕೇಳೋರು ಇರ್ತಾರೆ, ಅವರಿಗೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೇವೆ. ಅದನ್ನೆಲ್ಲ ಬುಕ್ಕಿಂಗ್ ವ್ಯವಸ್ಥೆ ಇರ್ತದೆ, ಮೊದಲು ಅವ್ರು ಬುಕ್ಕಿಂಗ್ ಮಾಡಬೇಕು, ಆಮೇಲೆ ನಾವು ಅದನ್ನು ತರಿಸಿಕೊಡುವಂಥ ವ್ಯವಸ್ಥೆ ಸಹ ಮಾಡ್ತೇವೆ, ಗಿಡ ಅಂಥದ್ದೆಲ್ಲ. ಥ್ಯಾಂಕ್ ಯು. ನಿಮ್ಮ ಕನಸಿನ ಮನೆ ಕಚೇರಿಗಳಿಗೆ ಬ್ಯೂಟಿಫುಲ್ ಆಗಿರುವಂಥ ಟಚ್ ಸಿಗಬೇಕು ಅಂತ ಹೇಳಿದರೆ ನೀವು ವಿಸಿಟ್ ಮಾಡಬೇಕಾಗಿರುವಂಥದ್ದು ವೈಟ್ ಪ್ಯಾಲೇಸ್ ಡೆಕೋರ್ಗೆ. ನಮ್ಮ ಸಸ್ಯ ಜಾತ್ರೆಯಲ್ಲಿ ಇವರ ಸ್ಟಾಲ್ ಅನ್ನ ಕೂಡ ಹಾಕಿದ್ದಾರೆ. ಏನು ವಿಶೇಷತೆ ಕೇಳಬೇಕು. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನಿಮ್ಮ ಸ್ಟಾಲ್ ಬಗ್ಗೆ ಮಾಹಿತಿ ನಮ್ಮದು ಒನ್ ಸ್ಟಾಪ್ ಡೆಸ್ಟಿನೇಷನ್ಸ್ ಇನ್ ವೈಟ್ ಪ್ಯಾಲೇಸ್ ಡೆಕೋರ್. TV ಯೂನಿಟ್ ಆಗಲಿ, ಅದರ ಬ್ಯಾಕ್ ಸೈಡ್ ಪ್ಯಾನಲ್ಸ್, ಫುಟೆಡ್ ಆ್ಯಂಡ್ ಆಲ್ ದ ಕಸ್ಟಮೈಸ್ ಇಲ್ಲಿ ಮಾಡಿಕೊಡ್ತೇವೆ ನಮ್ಮ ವೈಟ್ ಪ್ಯಾಲೇಸ್ ಡೆಕೋರಲ್ಲಿ. ಇನ್ ಡೀಟೇಲ್ ಆಗಿ ಹೇಳೋದಾದ್ರೆ ನಮ್ಮದು ವೈಟ್ ಪ್ಯಾಲೇಸ್ ಡೆಕೋರ್ ಅಂತ ಹೇಳಿ ಕಂಪನಿ. ಸೊ ಒಂದು 4 ವರ್ಷದಿಂದ ನಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಇನ್ ಗಲ್ಫಲ್ಲಿ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಕಂಪನಿ ಇದು. ಸೊ ಇಲ್ಲಿ ಹೋಮ್ ಡೆಕೋರ್ ಬೇಕಾದ ಎಲ್ಲ ಐಟಮ್ಸ್ A to Z, ಮನೆಯೊಳಗೆ ಒಮ್ಮೆ ಹೋದ್ರೆ ಆಯ್ತು, ಎಲ್ಲ ಐಟಮ್ಸ್ ಸೆಟ್ ಮಾಡಿ ನಾವು ಕೊಡ್ತೇವೆ ಇದರಲ್ಲಿ. ಸೊ ಕರ್ಟನ್ಸ್ ಆಗಲಿ, ಬ್ಲೈಂಡ್ಸ್ ಆಗಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ, ಎಲ್ಲ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೇವೆ. ಈಗ UPC ಆಗಿರಲಿ, ಹೋಮ್ ಡಿಸೈನ್ ಆಗಿರಲಿ, ಮನೆಗೆ ಬೇಕಾದ ಎಲ್ಲ ಐಟಮ್ಸ್ A to Z. ಸೊ ನಿಮ್ಮ ಪ್ಲಾನಿಂಗ್ ಮಾತ್ರ ಅಲ್ಲದೆ ಇವಾಗ ಗ್ರಾಹಕರಿಗೂ ಇರುತ್ತೆ, ನಮ್ಮ ಪ್ಲಾನಿಂಗ್ ಈ ಥರ ಬರಬೇಕು ಅಂತ, ಆ ಥರಕ್ಕೆ ಎಲ್ಲ ಬೇಕಾದ ಸಪೋರ್ಟ್ ನಾವು ಮಾಡಿಕೊಡ್ತೇವೆ, ಎಲ್ಲ ಐಟಮ್ಸ್ ಸೆಟ್ ಎಲ್ಲ ಮಾಡಿಕೊಡ್ತೇವೆ. ಹೌದು ಹೌದು, ಹೇಗಿದೆ ನಮ್ಮ 4 ವರ್ಷ ಆಯಿತು ಅಂತ ಹೇಳಿದ್ರೆ ಒಳ್ಳೆಯದು.
ಒಳ್ಳೇದಿದೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದ್ರೆ ಇಲ್ಲಿ ಇದೆ ನಮ್ಮ ಶೋರೂಮ್ GL ಮಾಲ್ನ ಬ್ಯಾಕ್ ಸೈಡ್ ನಮ್ಮ ಶೋರೂಮ್ ಇದೆ. ಸೊ ಅಲ್ಲಿ ಬರ್ತೀವಿ. ಥ್ಯಾಂಕ್ ಯು ಸರ್. ಮಿಲ್ಕ್ ಮಾಸ್ಟರ್ ರಾಘವ ಗೌಡ ಪಲ್ಲತಡ್ಕ ಇವರ ಸ್ಟಾಲ್ ಕೂಡ ನಾವು ಕೃಷಿ ಮೇಳಕ್ಕೆ ಬಂದ್ರೆ ನೋಡಬಹುದಾಗಿದೆ. ಹಾಕಿದ್ದಾರೆ ನೋಡಿ ಅಲ್ಲಿ ಬ್ಯಾನರ್, ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಸಂಶೋಧಕ, ಹಾಗಾಗಿ ನಮಗೆ ಹೆಮ್ಮೆ ನಮ್ಮ ಪುತ್ತೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು. ಇವರು ಸಂಶೋಧನೆ ನಡೆಸಿದಂತಹ ಹಾಲು ಹಿಂಡುವ ಯಂತ್ರವನ್ನ ಕೂಡ ನೀವು ಇಲ್ಲಿ ನೋಡಬಹುದು, ಅದನ್ನ ಪರ್ಚೇಸ್ ಕೂಡ ಮಾಡಬಹುದಾಗಿದೆ. ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಪುತ್ತೂರಿಗೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಹೇಗಿದೆ ರೆಸ್ಪಾನ್ಸ್, ಹೇಗಿದೆ? ತೊಂದರೆ ಇಲ್ಲ, ಚೆನ್ನಾಗಿ ಉಂಟು. ಕರೆಂಟ್ ಇಲ್ಲದೆ ಇನ್ವರ್ಟರಲ್ಲಿ ಕ್ಲೀನಾಗಿ ರನ್ ಆಗ್ತದೆ. ಕೆಲವು ಮೆಷಿನಿಗೆ ಕರೆಂಟ್ ಬೇಕೆ, ಇಲ್ಲದ್ರೆ ಜನರೇಟರ್ ಬೇಕೆ. ಇದು ಇನ್ವರ್ಟರಲ್ಲಿ ಕ್ಲೀನಾಗಿ ರನ್ ಆಗ್ತದೆ. ಮತ್ತು ನಮ್ಮಲ್ಲಿ ಗೋಬರ್ ಗ್ಯಾಸ್ ಸ್ಟವ್ ಇದೆ, ಚಾಪ್ ಕಟ್ರ್ ಇದೆ, ಎರೆಮಣೆ ಮತ್ತು ಹನಿ ಎಕ್ಸ್ಟ್ರಾಕ್ಟರ್, ಮತ್ತು ಗೋಡೆಗೆ ಫಿಕ್ಸ್ ಮಾಡುವಂಥ ಮಿಷಿನ್ ಇದೆ. ಎಲ್ಲ ಐಟಮ್, ಸ್ಟೀಲ್ನ ಐಟಮ್ ಎಲ್ಲ ಮಾಡ್ತಾಯಿದ್ದೆ. ದನಿಯವರ ಅಪ್ಪ ಫಸ್ಟಿಗೆ ಸಂಶೋಧಿಸಿದ್ದು, ಅವರು ಟೀಚರ್ ಆಗಿದ್ದರು ಮೊದಲು. ಟೀಚರ್ ಆಗಿರುವಾಗ ಹಾಲು ಹಿಂಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಫಸ್ಟಿಗೆ ಗಟರು ಪಂಪು ಅಂತ ಉಂಟಲ್ಲ, ಅದರಲ್ಲಿ ಸಂಶೋಧಿಸಿದ್ದು. ಆಮೇಲೆ ಅದು ಅಪ್ಡೇಟ್ ಆಗಿ ಇವಾಗ ಎಲೆಕ್ಟ್ರಿಕ್ ಮಾಡೆಲ್ ರೆಡಿ ಮಾಡಿದ್ದೆ. ಚೆನ್ನಾಗಿದೆ, ಒಳ್ಳೆ ಸೇಲ್. ಇಲ್ಲಿ ಪುತ್ತೂರಲ್ಲಿ ಕೇಳಿದ್ದಾರೆ ಒಂದು ಇಬ್ಬರು, ಇವತ್ತು ನಾಳೆ ತಗೊಂಡು ಹೋಗ್ಬೋದು. ಇಲ್ಲಿಗೆ ಬಂದಾಗ ಇಲ್ಲೇ ಕೊಡ್ತೀರಾ ಇಲ್ಲ 2 ಡೇಸಿಗೆ ತಗೊಳ್ತೀರಾ? ನಾವು ಒಂದು ಸೋಮವಾರ ನಂತರನೇ ಕೊಡಬೇಕು ಅಂತ ಇದ್ದೇವೆ. ಇವಾಗ ನಾವು ಇಲ್ಲಿಗೆ ಬಂದರೆ ಇಲ್ಲಿಗೆ ತಗೊಂಡು ಬಂದಿರೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ತಗೊಂಡು ಬಂದಿರ್ತೇವೆ. ಹಾಗಾಗಿ ಸೋಮವಾರ ಡೆಲಿವರಿ ಕೊಡ್ತೇವೆ ಅಂತ ಅವರಿಗೆ ಇದು ಮಾಡ್ತೇವೆ. ಓಕೆ. ಬದಲಾಗ್ತಾ ಇರುವಂತಹ ವಾತಾವರಣ, ಪೊಲ್ಯೂಷನ್, ಇವೆಲ್ಲದರ ನಡುವೆ ಕೂಡ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳು ಅಂತ ಬಂದಾಗ ಕೂದಲಿನ ಆರೈಕೆಗೆ ಪ್ರಮುಖ ಪಾತ್ರವನ್ನ ನಾವು ಕೊಡ್ತೇವೆ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹೇಗಪ್ಪ ನಮ್ಮ ಕೂದಲಿನ ಆರೈಕೆಯನ್ನ ಮಾಡೋದು ಅನ್ನೋದೇ ಪ್ರಶ್ನೆಯಾಗಿದೆ. ಆದ್ರೆ ನಾವು ತುಂಬಾ ಜನ ಅಡ್ವರ್ಟೈಸ್ಮೆಂಟ್ ನಲ್ಲಿ ಆದಿವಾಸಿ ಹರ್ಬಲ್ ಏರ್ ಆಯಿಲ್ ಬಗ್ಗೆ ಕೇಳಿರ್ತೀವಿ. ಬಟ್ ಇದನ್ನ ಪರ್ಚೇಸ್ ಮಾಡಿದ್ರೆ ಹೆಂಗೆ ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ. ಬಟ್ ಎಲ್ಲ ಡೌಟ್ಗಳಿಗೆ ಈಗ ಉತ್ತರವನ್ನ ಕಂಡುಕೊಳ್ಳುವಂತ ಸಮಯ ನಮ್ಮ ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಸಸ್ಯ ಜಾತ್ರೆ, ಹಾಗೇನೆ ಕೃಷಿ ಮೇಳಕ್ಕೆ ಆದಿವಾಸಿಗಳು ಕೂಡ ತಮ್ಮ ಸ್ಟಾಲ್ ಅನ್ನ ಹಾಕಿಕೊಂಡಿದ್ದಾರೆ. ಇಲ್ಲಿರುವಂತಹ ಇವರ ಕೂದಲನ್ನ ನೋಡಿದ್ರೇನೆ ಎಲ್ಲರೂ ಕೂಡ ಇಚ್ಛೆ ಬಂದು ನಾವು ಕೂಡ ಹೆಂಗೆ ಯೂಸ್ ಮಾಡಬಹುದಾ ಆಯಿಲ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಕೂಡ ಅದೇ, ಹಾಗಾಗಿ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೆಂಗೆ ವರ್ಕ್ ಆಗುತ್ತೆ ಸರ್? ಇದು ಬಂದ್ಬಿಟ್ಟು ಜಿನೇನ್ ಆದಿವಾಸಿ ಹೇರ್ ಆಯಿಲ್ ಆಗತ್ತೆ. ಇದು 108 ಗಿಡಮೂಲಿಕೆ ಹಾಕಿಬಿಟ್ಟು ಕಾಯಿಸಿ ಬೇಯಿಸಿ 6 ತಿಂಗಳು ಕಾಯಿಸಿ ತೆಗೆಯುವಂಥ ತೈಲ ಆಗತ್ತೆ. ಇದು ಹೆಣ್ಣು ಮಕ್ಕಳಿಗೆ 2 ಬಾಟ್ಲಿ 6 ತಿಂಗಳು ಕೋರ್ಸ್ ಮಾಡಿದ್ರೆ ಸಾಕು ಮೇಡಮ್. ಮತ್ತೆ ತಗೊಳ್ಬೇಕು ಮತ್ತೆ ಹಚ್ಚಬೇಕಂತ ಇರಲ್ಲ. ವಾರದಲ್ಲಿ 1 ಇಂಚಿಂದ 2 ಇಂಚು ಉದ್ದ ಬೆಳೀತಾ ಹೋಗುತ್ತೆ. ಗಂಡು ಮಕ್ಕಳಿಗೆ 1 ಬಾಟಲ್ ಸಾಕು. ಇದು ಕೂದಲು ಗ್ಯಾರಂಟಿ ಬೆಳೀತದೆ ಮೇಡಮ್. ಇದು ನಾವು ಪರಂಪರೆಯಿಂದ ನಾವು ಖುದ್ದಾಗಿ ಹಚ್ಚಿ ಖುದ್ದಾಗಿ ಬೆಳೆಸಿ ಕಟ್ ಮಾರಿ ಮಾರ್ತೀವಿ ಮೇಡಮ್. ಇದು ಜಿನಿಯನ್ ಆಯಿಲ್ ಆಗುತ್ತೆ, ನಾವು ಸ್ವಂತ ಯೂಸ್ ಮಾಡುವಂಥ ಎಣ್ಣೆ ಆಗುತ್ತೆ ಮೇಡಮ್. ಹಾಂ, ಇದು ಮೇಡಮ್ 108 ಗಿಡಮೂಲಿಕೆ ಆಗೋದು. ಈ ಥರ ಪ್ರತಿಯೊಂದು 108 ಗಿಡಮೂಲಿಕೆ ಹಾಕಿಬಿಟ್ಟು ಕಾಯಿಸಿ ಬೇಯಿಸಿ ತೆಗೆಯುವಂಥ ಎಣ್ಣೆ ಆಗುತ್ತೆ ಮೇಡಮ್ ಇದು. ಹಾಂ, ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್. ತೊಗೊಂಡಿರೋರು ಮತ್ತೆ ಮತ್ತೆ ತೊಗೊಳ್ತಾ ಇದ್ದಾರೆ. ಇದು ಗ್ಯಾರಂಟಿ ಇದೆ. ಆನ್ಲೈನಲ್ಲಿ ನಮ್ಮದು ಆನ್ಲೈನಲ್ಲೂ ತರಿಸ್ಕೊಳ್ತಾರೆ ಮೇಡಮ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನಮ್ಮ ಆ್ಯಡ್ ನೋಡ್ತಾರೆ, ಆ್ಯಡಲ್ಲಿ ತರಿಸ್ಕೊಳ್ತಾರೆ. ಮತ್ತು ಇದರಲ್ಲಿ ಡೂಪ್ಲಿಕೇಟು ಸಿಗ್ತಾ ಇದೆ ಮೇಡಮ್. ಈ ಥರದ್ದು ನಮ್ಮ ಹೆಸರಲ್ಲೇ ಆದಿವಾಸಿ ಅಂತ ಇದೆಲ್ಲ ಕೊಡ್ತಾ ಇದ್ದಾರೆ. ಬೈ 1 get 1 ಅಂತ ಇದು ಸಿಗುತ್ತೆ. 499, 299 ಜನಗಳಿಗೆ ನಮ್ಮ ಹೆಸರಲ್ಲಿ ಈ ಥರ ಡೂಪ್ಲಿಕೇಟ್ ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ. ಈ ಪ್ರಕಾರ 2 ಬಾಟ್ಲಿ ಯೂಸ್ ಮಾಡಿದ್ರೆ ಸಾಕು, ಮತ್ತೆ ತಗೊಳ್ಬೇಕು ಮತ್ತೆ ಯೂಸ್ ಮಾಡಬೇಕಂತ ಏನಿರಲ್ಲ. ಇದು ಬಂದುಬಿಟ್ಟು ಮೇಡಮ್ ನಮ್ಮದು ಹೋಮ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು 2,500 ರೂಪಾಯಲ್ಲಿ 2 ಬಾಟ್ಲಿ ಕೊಡ್ತಾ ಇದ್ದೀವಿ ಮೇಡಮ್. 1 ಬಾಟ್ಲಿ ತೊಗೊಳ್ಳಿ, ಇಲ್ಲಿಗೆ ಮೇಳಕ್ಕೆ ಬಂದುಬಿಟ್ಟು ಡಿಸ್ಕೌಂಟ್ ಮಾಡಿ 1,200 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಕೃಷಿ ಮೇಳಕ್ಕೆ ಬಂದಿರೋದಕ್ಕಿಂತ 1,200 ರೂಪಾಯಿಗೆ ಕೊಡ್ತಾ ಇದ್ದೀವಿ ಮೇಡಮ್. ಸಸ್ಯ ಜಾತ್ರೆ ಕೃಷಿ ಮೇಳದಲ್ಲಿ ಕೃಷಿಕರಿಗೆ ಅನುಕೂಲವಾಗುವಂತಹ ಒಂದಿಷ್ಟು ಸ್ಟಾಲ್ಗಳನ್ನು ನಾವು ನೋಡಬಹುದಾಗಿದೆ. ಇದರ ಜೊತೆಗೇನೆ ನಿಮಗೆ ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಮಡಿಕೆ, ಕುಡಿಕೆಗಳು ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಇಲ್ಲೊಂದು ಸ್ಟಾಲ್ ಇದೆ, ಮಾತಾಡಿಸಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಜಗನ್ನಾಥ್ ಅಂತ. ನಿಮ್ಮ ಸ್ಟಾಲ್ ಬಗ್ಗೆ ಹೇಳಿ, ಏನೆಲ್ಲ ಸಿಗುತ್ತೆ ಇಲ್ಲಿ ಬಂದರೆ? ನಮ್ಮಲ್ಲೆಲ್ಲ ನ್ಯಾಚುರಲ್ ಆಗಿರುವ ಎಲ್ಲ ಐಟಮ್ ಸಿಗ್ತದೆ. ಮಣ್ಣಿದು ಮತ್ತು ಬುಟ್ಟಿ, ಬೆತ್ತದು, ಬಳ್ಳಿದ ಐಟಮು ಎಲ್ಲ ನ್ಯಾಚುರಲ್ ಆಗಿರುವಂಥದ್ದು. ಯಾವುದು ಆರ್ಟಿಫಿಷಿಯಲ್ ಯಾವುದಿಲ್ಲ. ನಾವು ತಯಾರು ಮಾಡಿದ್ದಲ್ಲ, ನಾವೆಲ್ಲ ಕಲೆಕ್ಟ್ ಮಾಡಿ ನಾವು ಸೇಲ್ ಮಾಡ್ತೇವೆ. ಸಂಜೀವಿನಿ ಅಂತ ಇದಿದೆ, ಅವರ ಮುಖಾಂತರ ಅವರೆಲ್ಲ ಇದು ಮಾಡ್ತಾರಲ್ಲ, ಅವರೆಲ್ಲ ರೆಡಿ ಮಾಡ್ತಾರಲ್ಲ, ನಾವು ಅದನ್ನು ಕಲೆಕ್ಟ್ ಮಾಡಿ ನಾವು ಸೇಲ್ ಮಾಡ್ತಾ ಇರೋದು. ನಮ್ಮದು
ಅಂಗಡಿ ಕೂಡ ಇದೆ. ಸಸ್ಯ ಜಾತ್ರೆ ಕೃಷಿ ಮೇಳ ಎಷ್ಟು ಅನುಕೂಲ ಆಗುತ್ತೆ ಸರ್ ಚೆನ್ನಾಗಿದೆ, ನಮಗೆ ನಮ್ಮಂಥ ವ್ಯಾಪಾರಸ್ಥರಿಗೆಲ್ಲ ಅನುಕೂಲ ಆಗ್ತದೆ ತುಂಬ. ರೆಸ್ಪಾನ್ಸ್ ಚೆನ್ನಾಗಿದೆ. ಇವತ್ತು ಓಪನ್ ಆಗಿದೆ ಅಷ್ಟೇ, ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಯಶ್ವಿ ಸಂಜೀವಿನಿ ನ್ಯಾಚುರಲ್ ಹರ್ಬಲ್ ಆಯುರ್ವೇದ ಸ್ಟಾಲ್ ಕೂಡ ಇದೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ, ನಾನು ಸುರೇಂದ್ರ ಅಂತೇಳಿ ಮೇಡಮ್. ನಾವು ಪೊಳಲಿ ಮೇಡಮ್, ಪೊಳಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗುತ್ತೆ. ಆ್ಯಕ್ಚುಲಿ ನಮ್ಮದು ಶಾಪ್ ಇರೋದು ಸಿದ್ದಕಟ್ಟೆಯಲ್ಲಿ, ಬಂಟ್ವಾಳ ತಾಲೂಕು ಸಿದ್ದಕಟ್ಟೆಯಲ್ಲಿ ನಮ್ಮದು ಶಾಪ್ ಇದೆ ಮೇಡಮ್. ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳಿ ಸ್ಪೆಷಲಿ ವಿದ್ ನಾವು ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಮೇಡಮ್, ಈ ಆಯುರ್ವೇದದಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಏನು ಬರುತ್ತೆ ಅಂಥ ಬೇಸನ್ನು ನಾವೀಗ ತಗೊಂಡು ಅದರಿಂದ ಜ್ಯೂಸ್ ತಯಾರಿಸುವಂಥದ್ದು. ಈಗ ಓಮಸತ್ವ ಇರ್ಬೋದು, ವಾಯು ಮಾತ್ರೆ, ಧನ್ವಂತರಿ ವಾಯು ಮಾತ್ರೆ ಅಂತೇಳಿ ಬರುತ್ತೆ, ಓಮಸತ್ವ, ನೆಲ್ಲಿಕಾಯಿ ಎಣ್ಣೆ, ನೋವಿನ ಎಣ್ಣೆ, ಆಮ್ಲ ಕ್ಯಾಂಡಿ, ನೆಲ್ಲಿಕಾಯಿದ್ದು ಕ್ಯಾಂಡಿ, ಜೋನಿ ಬೆಲ್ಲ, ತಿಮರದ್ದು ಪೌಡ್ರ್ ಬರುತ್ತೆ ಮೇಡಮ್. ಬ್ರಾಹ್ಮಿ ದಿಸ್ ಒನ್ ಸ್ಪೆಷಲ್ ಬ್ರಾಹ್ಮಿ ಮಿಲ್ಕ್ ಮಿಕ್ಸ್ ಪೌಡ್ರ್ ಅಂತೇಳಿ, ತಿಮರೆ ಜೊತೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಪುಡಿ ಪ್ಲಸ್ ಶಂಖಪುಷ್ಪಿ ಮಿಕ್ಸ್ ಮಾಡ್ಕೊಂಡು ಪೌಡ್ರ್, ಹಾಲು ಅಥವಾ ಬಿಸಿ ನೀರಿಗೆ ಒಂದು ಚಮಚ ಹಾಕೊಂಡು ಕುಡಿಯುವಂಥದ್ದು. ನೇರಳೆ ಹಣ್ಣಿನ ಕಷಾಯ ಬರುತ್ತೆ, ಚಪ್ಪೆ ವಿದೌಟ್ ಶುಗರ್, ನೇರಳೆ ವಿದ್ ಅದರ ಬೀಜದಿಂದ ತಯಾರಿಸುವಂಥ ಜ್ಯೂಸಸ್. ಆಮೇಲೆ ಇದು ಬೆಂಡ್ ಚಾಕ್ಲೇಟ್ ಅಂತೇಳಿ ಅಕ್ರೋಟ್ ಒಳ್ಳೆ ಮೆಣಸಲ್ಲಿ ಹಾಕೊಂಡು ಮಾಡಿರುವಂಥದ್ದು. ಇದು ಕಷಾಯ ಪುಡಿ, ಇದು ಅಲೋವೆರಾ ಶ್ಯಾಂಪು, ಅಲೋವೆರಾ ಜೆಲ್, ಲೋಳೆ ಸರದ್ದು ಜೆಲ್, ವಾಲ್ನಟ್ ಸ್ಕ್ರಬ್ಬು, ಇದು ಫೇಶಿಯಲ್ ಐಟಮ್ಸ್ ಇವೆಲ್ಲ ನ್ಯಾಚುರಲ್ ಬೇಸೆ. ಯಾವುದ್ರಲ್ಲಿ ನಿಮಗೆ ಕಲರ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಇಂಥ ಯಾವುದೇ ಉತ್ಪನ್ನವನ್ನು ನಾವು ಇದರಲ್ಲಿ ಬೆರೆಸಿಡಿಸೋದಿಲ್ಲ. ಇದನ್ನು ರೆಡಿ ಮಿಕ್ಸ್ ಬಿರಿಯಾನಿ ಮೇಡಮ್, ಮಸಾಲೆ ರೈಸ್ ಎಲ್ಲ ಅದರಲ್ಲಿ ರೆಡಿಯಾಗಿರುತ್ತೆ. ವಿತ್ ವೆಜ್ ಬೇಕಿದ್ರೆ ವೆಜ್, ನಾನ್ ವೆಜ್ ಬೇಕಿದ್ರೆ ನಾನ್ ವೆಜ್, ಯಾವ್ದು ಬೇಕು ನೀವು ಹಾಕೊಂಡ್ರೆ ಆಯ್ತು. ಅದಕ್ಕೆ ಪ್ಯೂರ್ ವೆಜಿಟೇರಿಯನ್ ಬೇಸಲ್ಲಿ ಅದು ಉಂಟು ಈಗ ಇರುವಂಥದ್ದು. ಅದಕ್ಕೆ ಬೇಕಿದ್ರೆ ನೀವು ಚಿಕನ್ ಬೇಕಿದ್ರೆ ಚಿಕನ್, ಮಟನ್ ಬೇಕಿದ್ರೆ ಮಟನ್, ಎಗ್ ಬೇಕಿದ್ರೆ ಎಗ್, ಪನ್ನೀರ್ ಬೇಕಿದ್ರೆ ಪನ್ನೀರ್, ಮಶ್ರೂಮ್ ಬೇಕಿದ್ರೆ ಮಶ್ರೂಮ್, ಎನಿ ಬಟ್ ನೀವು ಟ್ರೈ ಮಾಡ್ಬೋದು. ಎಸ್, ಥ್ಯಾಂಕ್ ಯು. ಬನ್ನಿ ಸರ್, ನೋಡಿ ಹೋಗಿ, ಒಳ್ಳೆ ಅರಿಶಿನ ಉಂಟು, ಸ್ಮೆಲ್ ಮಾಡಿ, ಬೆಸ್ಟ್ ಇದೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಬನ್ನಿ, ಈ ಪ್ರಾಡಕ್ಟನ್ನು ಯೂಸ್ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರನ್ನ ಕೂಡ ಕರೆದು ಆರೋಗ್ಯದ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಪ್ರತಿಯೊಬ್ಬರನ್ನು ಕರಿತಾ ಇದ್ದೀರಿ ಸರ್, ಪ್ರತಿಯೊಬ್ಬರು ಕೂಡ ಸ್ಯಾಂಪಲನ್ನು ಒಮ್ಮೆ ಆದರೂ ನೋಡ್ತಾ ಇದ್ದಾರೆ, ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ನಿಮ್ಮ ಸ್ಟಾಲ್ನಲ್ಲಿ ಬಂದರೆ ಏನೆಲ್ಲ ಹರ್ಬಲ್ ಪ್ರಾಡಕ್ಟ್ಗಳು ಸಿಗುತ್ತೆ ಮೇಡಮ್? ಎಲ್ಲ ನ್ಯಾಚುರಲ್ ಹ್ಯಾಂಡ್ಮೇಡ್ ಸೋಪ್ಸ್ ಎಲ್ಲ ಇದೆ, ಮತ್ತು ಆಲ್ ಕೈಂಡ್ ಆಫ್ ಪೌಡರ್ಸ್. ಈ ಪೌಡರ್ಸ್ ಎಲ್ಲ ನಾವೇ ಮಾಡೋದು, ಮಂಜೇಶ್ವರಲ್ಲಿ ಫ್ಯಾಕ್ಟ್ರಿ. ನಾವೇ ಖುದ್ದಾಗಿ ತಂದು ಡ್ರೈ ಮಾಡಿ ಪೌಡರ್ ಮಾಡೋದ್ರಿಂದ ನಮಗೆ ಒಳ್ಳೆ ಬೇಡಿಕೆ ಇದೆ. ಇಲ್ಲಿ ಶಾಪಲ್ಲೆಲ್ಲ ಎಲ್ಲ ಕಡೆ ನಮ್ಮದು ಸಪ್ಲೈ ಇದೆ. ಮತ್ತು ಅದು ಅಲ್ಲದೆ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನಮಗೆ ಹಳೆ ಕಸ್ಟಮರ್ಸೇ ಬಂದು ನೋಡಿ, ಇದು ನೀವು ಬಂದ್ರೆ ಅಲ್ಲಿ ನಾವು ಬೇರೆ ಕಡೆ ಎಲ್ಲ ಇರ್ತೇವೆ, ಹಾಗೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್. ಮತ್ತು ಇಲ್ಲಿ ಕ್ರೌಡು ಈ ಸರಿ ತುಂಬ ಚೆನ್ನಾಗಿ ಒಳ್ಳೆ ಕ್ರೌಡ್ ಗ್ಯಾದರ್ ಆಗಿದೆ. ಬೆಳಗಿಂದನೇ ರಶ್, ಬೆಳಗಿಂದನೇ ನಾನು ಮೈಕ್ ಇಡಲಿಲ್ಲ, ಇಡುವಷ್ಟರಲ್ಲಿ ಮತ್ತೆ ಕಸ್ಟಮರ್ ಬರ್ತಾರೆ. ಮೈಕ್ ಇಡುವಾಗ ಸ್ವಲ್ಪ ಇದಕ್ಕೆ ಮೈಕ್ ಇಡ್ತೇನೆ, ಅಷ್ಟರಲ್ಲಿ ಪುನಃ ಕಸ್ಟಮರ್ ಬರ್ತಾರೆ. ಮೈಕ್ ಇಟ್ಟಾಗ ನಮಗೆ ಸ್ವಲ್ಪ ಗೊತ್ತಾಗ್ತದೆ ಕಸ್ಟಮರ್ಗೆಲ್ಲ ಒಳ್ಳೆ ಇದು ಮಾಡಿದ್ದಾರೆ. ಮತ್ತು ನಮಗೆ ಒಣಶುಂಠಿ ಕಷಾಯ ಮೇಡಮ್, ಇದು ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇದು ಒಣಶುಂಠಿ ಕಷಾಯ, ಇದಕ್ಕೆ ಒಳ್ಳೆ ರೆಸ್ಪಾನ್ಸ್. ಮತ್ತು ನಮ್ಮದು ಈ ಸೋಪ್, ಇದು ನಾವೇ ಮಾಡೋದು, ತೆಂಗಿನೆಣ್ಣೆ ಬೇಸಲ್ಲಿ ಮಾಡೋದು, ನಾವೇ ಮಾಡೋದು. ನಮಗೆ ಇದು ನೀಮ್ ಆಯಿಲ್, ಒಲಿವ್ ಆಯಿಲ್, ಕಸ್ತೂರಿ ಮಂಜಲ್, ತುಳಸಿ ಎಲ್ಲ ಹಾಕಿ ಮಾಡಿದೆವು. ಇದರಿಂದ ನಮಗೆ ಏನಂದರೆ ರಿಪೀಟ್ ಕಸ್ಟಮರ್ಸ್ ಸುಮಾರಿದ್ದಾರೆ. ಸೊ ಅದು ಸ್ಕಿನ್ ಅಲರ್ಜಿ, ತುರಿಕೆ, ಕಜ್ಜಿ ಮತ್ತು ಸಿಬ್ಬ ಎಲ್ಲ ಇದ್ದರೆ, ಮತ್ತು ತಲೆ ಹೊಟ್ಟಿಗೆಲ್ಲ ಆಗುತ್ತೆ, ಹೇರ್ ಫಾಲ್ಸ್, ಡ್ಯಾಂಡ್ರಾಫಿಗೆಲ್ಲ, ಮತ್ತು ಆಲ್ ಕೈಂಡ್ ಸ್ಕಿನ್ ಅಲರ್ಜಿಗೂ ಆಗುತ್ತೆ. ಮತ್ತು ಏನಿಲ್ಲ ಅಂದರೂ ಹಾಗೆ ಯೂಸ್ ಮಾಡ್ಬೋದು, ಸ್ಕಿನ್ನು ಸಾಫ್ಟ್ ಆಗುತ್ತೆ ಹಾಗೆ. ಆಮೇಲೆ ನಿಮಗೆ ಹೌದು, ಅದು ಒಣಶುಂಠಿ, ಓಲೆ ಬೆಲ್ಲ, ಇಪ್ಪಲಿ, ಕಾಳುಮೆಣಸು, ತುಳಸಿ ಎಲೆ ಎಲ್ಲ ಹಾಕಿ ಮಾಡಿರ್ತೀವಿ. ಎಲ್ಲ ಥರ ಕಫ, ಕೆಮ್ಮು, ಶೀತ, ಗಂಟ್ಲು ಕೆರೆತ, ಜ್ವರ, ಗ್ಯಾಸ್ ಟ್ರಬಲ್ ಎಲ್ಲದಕ್ಕೂ ಆಗುತ್ತೆ ಅದು. ಮತ್ತು ನಿಮಗೆ ಹಾಗೆ ತಿನ್ಬೋದು, ಬಿಸಿ ನೀರಿಗೆ ಹಾಕಿ ಕುಡಿಬೋದು, ಹಾಲಿಗೆ ಹಾಕಿ ಕುಡಿಬೋದು, ಎಲ್ಲದಕ್ಕೂ ಆಗುತ್ತೆ ಹಾಗೆ. ಮತ್ತು ಇನ್ನು ಮತ್ತೊಂದು ಅಂದರೆ ಅಶ್ವಗಂಧ, ಇದು ಬಂದು ನಮಗೆ ಫಾಸ್ಟ್ ಮೂವಿಂಗ್, ಅದು ಎಲ್ಲದಕ್ಕೂ ಆಗುತ್ತೆ. ಹೆಲ್ತ್ ಕೇರ್ ಅಂದರೆ ಲೈಕ್ ನಮಗೆ ಜಾಯಿಂಟ್ ಪೇನ್ ಎಲ್ಲ ಇದ್ದರೆ, ಬ್ಯಾಕ್ ಪೇನ್ ಎಲ್ಲ ಇದ್ದರೆ, ಅದಕ್ಕೆಲ್ಲ ಬಿಸಿ ಹಾಲಿಗೆ ಅಥವಾ ಬಿಸಿ ನೀರಿಗೆ ಅರ್ಧ ಸ್ಪೂನ್ ಹಾಕಿ ಕಲಕಿ ಕುಡಿಬೇಕು. ಲೇಡೀಸ್, ಜೆಂಟ್ಸ್ ಯಾರು ಸಹ ತಗೋಬೋದು. ಬ್ಯಾಕ್ ಪೇನ್ ಎಲ್ಲ ಇದ್ದರೆ, ಜಾಯಿಂಟ್ ಪೇನಿಗೆಲ್ಲ ಒಳ್ಳೆಯಾಗುತ್ತೆ. ಅದಕ್ಕೆಲ್ಲ ನಿಮಗೆ ಜಸ್ಟ್ ಹಾಗೆ ಕುಡಿದ್ರೆ ಸಾಕು. ಈಗ ಎಣ್ಣೆ ಎಲ್ಲ ಹಚ್ಚಬೇಕು, ಅದೆಲ್ಲ ಅದಕ್ಕಿಂತ ಫಾರ್ ಬೆಟರ್ ಹಾಗೆ. ಸೊ ಆಲ್ಮೋಸ್ಟ್ ನಮ್ಮದು ಅಂದರೆ ಸುಮಾರು ಒಂದು 102 ಪ್ರಾಡಕ್ಟ್ ಇದೆ. ಯಾವ ಮಗುನೂ ಎಲ್ಲ ಮಗುನೂ ನಮ್ಮದೇ, ಹಾಗೆ ಚೆನ್ನಾಗೇ ಇದೆ. ಬಟ್ ನಮಗೆ ಸ್ವಲ್ಪ ಫಾಸ್ಟ್ ಮೂವಿಂಗ್ ಅಂದರೆ ಕೆಲವು ಪ್ರಾಡಕ್ಟ್ಸ್ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ ಎಲ್ಲ ಕಡೆ. ಓಕೆ, ತಗೊಂಡವರಿಗೆ ಪಕ್ಕ ಪೈಸಾ ವಸೂಲು. ಹೌದು ಮೇಡಮ್, 100% ನಮ್ಮ. ಓಕೆ, ಥ್ಯಾಂಕ್ ಯು. ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಹಾಗೆಯೇ ಸಸ್ಯ ಜಾತ್ರೆಯ ಸಂಭ್ರಮವನ್ನು ನೋಡಿದ್ರಲ್ಲ, 10 ಸ್ಟಾಲ್ಗಳು ತೆರೆದುಕೊಂಡಿದೆ. ಜನ ಕೂಡ ತುಂಬಾ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಅಂತ ಹೇಳಿದಾಗ ಹೇಗಿದೆ, ಯಾವೆಲ್ಲ ಸ್ಟಾಲ್ಗಳಲ್ಲಿ ಯಾವೆಲ್ಲ ಐಟಮ್ಗಳು ಇದೆ, ಮನೆಗೆ ಒಂದಿಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಕೂಡ ಮಿಸ್ ಮಾಡದೆ ಬನ್ನಿ. 10 ಸ್ಟಾಲ್ಗಳಲ್ಲಿ ನಿಮಗೆ ಬೇಕಾಗುವಂತಹ ಐಟಮ್ಗಳು ಕೂಡ
ಇದೆ. ಹಾಗಾಗಿ ಒಂದೇ ಸೂರಿನಡಿಯಿಂದ ಹತ್ತಾರು ಐಟಮ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದಾಗಿದೆ. ನಾಳೆ ಮತ್ತು ನಾಡಿದ್ದು ಕೃಷಿ ಮೇಳ, ಸಸ್ಯ ಜಾತ್ರೆ ಮೇಳೈಸಲಿಕ್ಕಿದೆ. ಬನ್ನಿ ಭಾಗವಹಿಸಿ ಅಂತ ಹೇಳ್ತೇವೆ. ಇದರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.